ಪಡಿತರ ಅಕ್ಕಿ ಕಡಿಮೆ ನೀಡುತ್ತಿರುವುದನ್ನು ಪ್ರಶ್ನಿಸಿದ ವ್ಯಕ್ತಿಯೊಬ್ಬನನ್ನ ಸತ್ತು ಹೋಗಿ ಎಂದು ಆಹಾರ ಸಚಿವ ಉಮೇಶ್ ಕತ್ತಿ ಹೇಳಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಟೀಕೆಗೆ ಗುರಿಯಾಗಿದೆ. ಆಹಾರ ಸಚಿವ ಉಮೇಶ್ ಕತ್ತಿ ಅವರಿಗೆ ಕರೆ ಮಾಡಿ ವ್ಯಕ್ತಿಯೊಬ್ಬ ಲಾಕ್ಡೌನ್ ಸಂದರ್ಭದಲ್ಲಿ ಕೇವಲ 2 ಕೆಜಿ ಅಕ್ಕಿ ನೀಡುತ್ತಿದ್ದಾರೆ, ಇಷ್ಟು ಕಡಿಮೆ ಅಕ್ಕಿಯಲ್ಲಿ ನಾವು ಬದುಕುವುದಾದರೂ ಹೇಗೆ ಎಂದು ಪ್ರಶ್ನಿಸಿದ್ದಾನೆ. ಇದಕ್ಕೆ ಉತ್ತರಿಸಿದ ಸಚಿವರು 2 ಕೆಜಿ ಅಕ್ಕಿ ಜೊತೆಗೆ 3 ಕೆಜಿ ರಾಗಿ ಕೊಡ್ತಾ ಇದ್ದೇವೆ, ಉತ್ತರ ಕರ್ನಾಟಕದ ಭಾಗಕ್ಕೆ 3 ಕೆಜಿ ಜೋಳ ಕೊಡ್ತಾ ಇದ್ದೇವೆ, ಒಟ್ಟು 5 ಕೆಜಿ ಕೊಡ್ತಾ ಇದ್ದೇವೆ ಎಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ 3 ಕೆಜಿ ಜೋಳ ಸಿಕ್ಕಿಲ್ಲ, ಯಾವಾಗ ಕೊಡ್ತೀರಿ ಎಂದು ಪ್ರಶ್ನಿಸಿದ್ದಕ್ಕೆ ಸಚಿವರು ಮೇ ಜೂನ್ನಿಂದ ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತೆ ಎಂದಿದ್ದಾರೆ. ಇದರಿಂದ ಕೋಪಗೊಂಡ ವ್ಯಕ್ತಿ ಮೇ ಜೂನ್ನಿಂದ ಕೊಡ್ತೀರಿ ಎನ್ನುವುದಾದರೆ ಅಲ್ಲಿವರೆಗೆ ನಾವೇನು ಸಾಯಬೇಕೇ, ಮೊದಲೇ ಲಾಕ್ಡೌನ್, ಕೆಲಸ ಇಲ್ಲದ ಸಂಕಷ್ಟದಲ್ಲಿದ್ದೇವೆ ಎಂದು ಪ್ರಶ್ನಿಸಿದ್ದಾನೆ. ಇದಕ್ಕೆ ಉತ್ತರಿಸಿದ ಸಚಿವರು ಸತ್ತೋದ್ರೆ ಒಳ್ಳೆಯದು ಎಂದು ದುರಹಂಕಾರದಿಂದ ಹೇಳಿದ್ದಾರೆ. ಸಚಿವರ ಆಡಿಯೋ ಭಾರೀ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಉಮೇಶ್ ಕತ್ತಿ ತಮ್ಮ ಮಾತನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಾಯಬೇಕೆ ಅಂದವನಿಗೆ ಇನ್ನೇನು ಹೇಳಲಿ ಎಂದು ಪ್ರಶ್ನಿಸಿದ್ದಾರೆ. ಕೊನೆಗೆ ಕ್ಷಮೆ ಯಾಚಿಸಿರುವುದು ಕೂಡ ಗಮನಕ್ಕೆ ಬಂದಿದೆ. ಹಲೋ 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 ಮಿನಿಸ್ಟರ್ ಇದ್ದಾರೇನ್ರಿ? ನಾನು ಮಾತಾಡೋದು. ಹಲೋ ಸರ್, ನಾನೇ ಮಾತಾಡೋದು. ಹೇಳಿ. ಅದೇ ಸರ್, ಇವಾಗ 2 ಕೆಜಿ ಅಕ್ಕಿ ಮಾಡಿದಿರಲ್ಲ, ಸಾಲುತ್ತೆ ಸರ್ ಅದು? 3 ಕೆಜಿ ರಾಗಿ ಮಾಡಿದೀವಿ. ರಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲಿ ಕೊಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತು ಅಕ್ಕಿ ಮಾಡಿದೀವಿ. ಅದೇ ಸರ್, ಸಾಲುತ್ತೆ ಸರ್? ಇವಾಗ ಲಾಕ್ಡೌನ್ ಬೇರೆ, ದುಡಿಮೆ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಏನ್ ಸರ್? ಕೇಂದ್ರ ಸರ್ಕಾರ ಪ್ರತಿ ತಿಂಗಳ 5 ಕೆಜಿ ಮೇ ಜೂನ್ದಲ್ಲಿ ಕೇಂದ್ರ ಸರ್ಕಾರ ಈ ಲಾಕ್ಡೌನ್ಗೆ ಕೊಡ್ತಾ ಇದೆ. ಯಾವಾಗ ಕೊಡ್ತಾ ಇದ್ದೀರಾ? ಬರೋ ತಿಂಗಳಲ್ಲಿ. ಬರೋ ತಿಂಗಳಲ್ಲಿ ಕೊಡ್ತೀರಾ? ಅಲ್ಲಿ ಗಂಟ ಉಪವಾಸ ಇರೋದ ಸರ್? ಏನ್ ಸತ್ತು ಹೋಗ್ಬಿಡದ? ಸತ್ತು ಹೋಗೋದು ಒಳ್ಳೇದು, ಅದಕ್ಕಿಂತ ಅಕ್ಕಿ ಮಾಡೋದು ದಂಧೆ ಬಂದ್ ಮಾಡ್ರಿ, ಅದಕ್ಕಂತ ಬಂದ್ ಮಾಡ್ತಾರೆ. ಯಾವ ಅಲ್ಲ ರೀ, ಅವ್ನು ಸಾಯ್ದು ನಾನೇ ಹೇಳಿ. ಈಗ ನೀವು ಸರಿಯಾಗಿ ಕೇಳಿದ್ರೆ ನಾನು ಸರಿಯಾಗಿ ಹೇಳ್ಬೋದು. ಈಗ ಹೆಂಗೆ ಕೇಳ್ತಾ ಇದ್ದಿಲ್ಲ, ಇದಕ್ಕೆ ಉತ್ತರ ಕೊಡ್ಬೋದು. ನೀವು ಸಾಯ್ದು ನಾನೇ ಉತ್ತರ ಕೊಡ್ಲಿ ನಿಮಗೆ. ಅಷ್ಟು ದೊಡ್ಡ ಮನಸ್ಸು ನಂದಿಲ್ಲಪ್ಪ, ಸಣ್ಣ ಚಿಕ್ಕ ಮನಸ್ಸು. ನಾನು ನೋಡಿ ಸರ್, 1 ಮಿನಿಟು. ಏಪ್ರಿಲ್ ತಿಂಗಳ ವಿತರಣೆ ಆಗಿದೆ, ಏಪ್ರಿಲ್ ತಿಂಗಳ ಕಾಳುಗಳ ಹಂಚಿಕೆ ಆಗಿದೆ. ಮೇ ತಿಂಗಳ ಅದು ಯಾವುದೂ ಕಡಿತ ಆಗಿಲ್ಲ. ಮೇ ತಿಂಗಳದು 1ರಿಂದ ಬರೋ 10ರವರೆಗೆ ಮತ್ತೆ ವಿತರಣೆ ಆಗುತ್ತದೆ.